ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಶರನ್ನವರಾತ್ರಿ ಮಹೋತ್ಸವ ಮನೆ ಮಾಡಿದೆ. ಮಂಗಳೂರು ದಸರಾದ ವೈಭವವನ್ನು ಕಣ್ಣಾರೆ ಕಾಣಲು ದೇಶ ವಿದೇಶದಿಂದ ಸಹಸ್ರಾರು ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ದಸರಾ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲು ಬಂದ ನವಮಂಗಳೂರು ಬಂದರು ಪ್ರಾಧಿಕಾರದ ಅಧ್ಯಕ್ಷ ಡಾ ವೆಂಕಟರಮಣ ಅಕ್ಕರಾಜು ಅವರು ಇಲ್ಲಿನ ವೈಭವ ಕಂಡು ಮಾರು ಹೋದರು. ಕ್ಷೇತ್ರಕ್ಕೆ ಆಗಮಿಸಿದ ಅಕ್ಕರಾಜು ಅವರನ್ನ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ಜಯರಾಜ್ ಎಚ್ ಸೋಮಸುಂದರಂ ಅವರು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ನವದುರ್ಗೆ ಶಾರದಾ ಮಾತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮುಂದೆ ಅವರು ವಿಶೇಷ ಪ್ರಾರ್ಥನೆ ನೆರವೇರಿಸಿದರು. ಇಲ್ಲಿನ ವ್ಯವಸ್ಥೆಯನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ಮಂಗಳೂರು ದಸರಾ ಮಹೋತ್ಸವದ ಅಂಗವಾಗಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಾಸೆ ಮತ್ತು ಡೋಲು ಬಾರಿಸುವ ಮೂಲಕ ತುಳುನಾಡಿನ ಪಾರಂಪರಿಕ ಶೈಲಿಯಲ್ಲಿ ವಿಭಿನ್ನವಾಗಿ ಚಾಲನೆಯನ್ನ ನೀಡಿದ್ರು. ವಿವಿಧ ಕ್ಷೇತ್ರದ ಸಾಧಕರನ್ನ ಗೌರವಿಸಿದ್ರು. ಮೂಲತಃ ತೆಲುಗು ಭಾಷಿಕರಾಗಿದ್ರು. ಸಂಸ್ಕೃತದ ಶ್ಲೋಕಗಳನ್ನು ನುಡಿಯುವ ಮೂಲಕ ಕನ್ನಡದಲ್ಲಿ ಭಾಷಣ ಆರಂಭಿಸಿದ ಅಕ್ಕರಾಜು ತನ್ನ ಕನ್ನಡ ಪ್ರೇಮವನ್ನ ಮೆರೆದ್ರು. ಕನ್ನಡದಲ್ಲಿ ಭಾಷಣವನ್ನ ಆರಂಭಿಸಿದ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ಅಂತ ಹೇಳಿದ್ರು. ಮೈಸೂರು ದಸರಾಕ್ಕಿಂತ ವೈಭವಯುತವಾಗಿ ಮಂಗಳೂರು ದಸರಾ ನಡೀತಾ ಇದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ದಿವ್ಯ ಭವ್ಯ ದಸರಾ ಸಂದರ್ಭದ ಭಕ್ತಗಳ ಎಲ್ಲರಿಗೂ ಶುಭಾಶಯಗಳು. ಮಾನ್ಯ ಅತಿಥಿಗಳೇ, ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ನಮ್ಮ ಮಂಗಳೂರಿನ ಹೆಮ್ಮೆಯ ಹಬ್ಬವಾದ ಮಂಗಳೂರು ದಸರಾದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಶ್ರೀ ಗೋಕರ್ಣನಾಥ ದೇವಸ್ಥಾನದಲ್ಲಿ ಉದ್ಘಾಟಿಸಲು ತುಂಬ ಸಂತೋಷವಾಗುತ್ತಿದೆ. ದಸರಾದ ಸತ್ಯದ ಜಯ, ಅಧರ್ಮದ ಮೇಲಿನ ಧರ್ಮದ ವಿಜಯವನ್ನು ನಮ್ಮೆಗೆ ಗೆನಪಿಸುತ್ತೇವೆ. ಇದು ಕೇವಲ ಧಾರ್ಮಿಕ ಹಬ್ಬವಲ್ಲ, ಇದು ನಂಬಿಕೆ, ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಪ್ರತೀಕ. ಮಂಗಳೂರು ದಸರಾ ಎಲ್ಲೆಡೆ ಪ್ರಸಿದ್ಧಿ ಪಡೆದಿರೆ. ನವದುರ್ಗೆಯರೇ ಆರಾಧನೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಣ್ಣ ಬಣ್ಣದ ಬೆರವಣಿಗೆಗಳು ಹಾಗೂ ಭಕ್ತರ ಉತ್ಸಾಹ ಮಂಗಳೂರನ್ನು ಇನ್ನಷ್ಟು ವಿಭಿನ್ನವಾಗಿಸುತ್ತವೆ.